ಸನ್ ಮ್ಯಾಟ್ರಿಕ್ಸ್ ಸಿನಿಮಾಸ್ ಮತ್ತು ಫಿಲ್ಮ್ ವೀಲ್ ಸ್ಟುಡಿಯೋಸ್ ಅರ್ಪಿಸುವ ಸ್ಕೂಲ್ ಲೀಡರ್ ಸಿನಿಮಾವು ನಗರದ ಬಿಗ್ ಸಿನಿಮಾಸ್ನಲ್ಲಿ ಬಿಡುಗಡೆಯಾಯಿತು. ನೋಡ ಮುಗಿಲಲ್ಲಿ ಮೋಡ ಗುಡುಗು ಮಳೆಗೆ ತಲೆ ಕೆಡಿಸಬೇಡ. ಆಡ ಆಡ ಸಿಡಿಲಂತೆ ಆಡೋ ಮುಂಚೆ ಒಣ ಜಂಪ ಬೇಡ. ಬೆಂಗಾವಲಾಗಿ ಇಂತ ಕಾರ್ಯಕ್ರಮವನ್ನ ಅತಿಥಿಗಳು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದ್ರು. ಪ್ರಕಾಶ್ ಪಾಂಡೇಶ್ವರ್ ಅವರು ಮಾತನಾಡಿ, ಸ್ಕೂಲ್ ಲೀಡರ್ ಹೈಸ್ಕೂಲ್ ಜೀವನದ ಕತೆ. ಎಲ್ಲರಿಗೂ ಈ ಸಿನಿಮಾ ಖಂಡಿತ ಇಷ್ಟವಾಗ್ತದೆ. ಎಲ್ಲರೂ ಸಿನಿಮಾ ನೋಡಿ ಎಂದು ಶುಭ ಹಾರೈಸಿದ್ರು. ಇವರ ನಿರ್ದೇಶನದಲ್ಲಿ ಮೂಡಿ ಬರ್ತಾ ಇದೆ ಸ್ಕೂಲ್ ಲೀಡರ್. ಯಾಕಂತ ಹೇಳಿದ್ರೆ ರಜಾಕ್ ಮತ್ತು ನಂದು ಫ್ರೆಂಡ್ಶಿಪ್ ಒಂದು 15 ವರ್ಷದಿಂದ ಇತ್ತು. ಅವರು ಒಳ್ಳೆಯ ಒಂದು ಬರಹಗಾರರು ಕೂಡ. ಎಲ್ಲರೂ ಸಿನಿಮಾ ನೋಡಿ ಇದನ್ನೊಂದು ಯಶಸ್ವಿ ಮಾಡಿಕೊಡ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಿರಿಯ ರಂಗಕರ್ಮಿ ವಿಜಯಕುಮಾರ್ ಕೊಡಿಯಾಲ್ಪೈಲ್ ಅವರು ಮಾತನಾಡಿ, ಪೆನ್ಸಿಲ್ ಬಾಕ್ಸ್ ಕೊಟ್ಟಿದ್ದ ಚಿತ್ರ ನಿರ್ದೇಶಕ ರಜಾಕ್ ಪುತ್ತೂರು ಈಗ ಸ್ಕೂಲ್ ಲೀಡರ್ನಂತಹ ಉತ್ತಮ ಗುಣಮಟ್ಟದ ಸಿನಿಮಾ ಕೊಟ್ಟಿದ್ದಾರೆ. ಇಂತಹ ಇನ್ನಷ್ಟು ಸಿನಿಮಾಗಳು ಬರಲಿ, ಎಲ್ಲರೂ ಸಿನಿಮಾ ನೋಡಿ ಪ್ರೋತ್ಸಾಹಿಸಿ ಎಂದರು. ವ್ಯಾಖ್ಯಾನ ಕೊಡುವ ರೀತಿಯಲ್ಲಿ ಸ್ಕೂಲ್ ಲೀಡರ್ ಕೊಡ್ತಾ ಇದ್ದಾರೆ. ತುಳು ಚಿತ್ರರಂಗಕ್ಕೆ ಇನ್ನಷ್ಟು ಈ ಸಿನಿಮಾಗಳ ಮೂಲಕ ಮಕ್ಕಳ ಚಿತ್ರಗಳು ಬರಲಿ ಅಂತ ಹಾರೈಸ್ತಾ ಕಲಾವಿದರಿಗೆ, ತಂತ್ರಜ್ಞರಿಗೆ, ಎಲ್ಲರಿಗೆ ಶುಭವನ್ನು ಕೋರ್ತಾ ಇದ್ದಾರೆ. ತಾಲೂಕು ದೈಹಿಕ ಶಿಕ್ಷಣಾಧಿಕಾರಿ ಭರತ್ ಅವರು ಮಾತನಾಡಿ, ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಇದ್ರೂ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳನ್ನ ಯಾವ ರೀತಿ ಬೆಳೆಸ್ತಾರೆ ಅನ್ನುವುದನ್ನ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಸಿನಿಮಾ 100 ದಿನ ಪೂರೈಸಲಿ ಎಂದರು. ವಿಶೇಷವಾಗಿ ಈ ಒಂದು ಚಿತ್ರದಲ್ಲಿ ಸರ್ಕಾರಿ ಶಾಲೆಯ ಬಗ್ಗೆ, ಅಲ್ಲಿಯ ಕೊರತೆಗಳ ಬಗ್ಗೆ, ಶೈಕ್ಷಣಿಕ ವ್ಯವಸ್ಥೆಯ ಬಗ್ಗೆ ಚಿತ್ರೀಕರಿಸಿದ್ದಾರೆ. ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಇದ್ದಾಗಿಯೂ ಕೂಡ ಕೆಲವು ಶಿಕ್ಷಕರು ಹೇಗೆ ನಿರ್ವಹಿಸ್ತಾರೆ ಅನ್ನತಕ್ಕಂಥದ್ದು ಕೂಡ ಇಲ್ಲಿ ಚಿತ್ರೀಕರಣ ಆಗಿದೆ. ಇವತ್ತು ನಾವೆಲ್ಲ ಅಂಕ ಅಂತೇಳಿ ಮಾರ್ಕ್ ಓರಿಯೆಂಟೆಡ್ ಶಿಕ್ಷಣ ಆಗತಕ್ಕಂಥ ಸಂದರ್ಭದಲ್ಲಿ ಒಂದು ಮಗುವಿನ ವ್ಯಕ್ತಿತ್ವ ವಿಕಸನ, ಹಾಗೆಯೇ ದೈಹಿಕ ಶಿಕ್ಷಣದ ಮೂಲಕ ಮಗುವನ್ನ ರೂಪುಗೊಳಿಸ್ತಕ್ಕಂಥದ್ದು, ನಾಯಕತ್ವ ಗುಣಗಳನ್ನು ಬೆಳೆಸ್ತಕ್ಕಂಥ ವಿಧಾನ ಮೊದಲಾದವುಗಳನ್ನ ಈ ಚಿತ್ರದಲ್ಲಿ ಚಿತ್ರೀಕರಿಸಲಾಗಿದೆ. ಸಮಾರಂಭದಲ್ಲಿ ನಿರ್ಮಾಪಕ ಸತ್ಯೇಂದ್ರ ಪೈ, ನಿರ್ದೇಶಕ ರಜಾಕ್ ಪುತ್ತೂರು, ವಾಲ್ಟರ್ ನಂದಳಿಕೆ, ಹಿರಿಯ ಪತ್ರಕರ್ತ ಆನಂದ್ ಶೆಟ್ಟಿ, ಚಿತ್ರ ನಿರ್ದೇಶಕ ರಜಾಕ್ ಪುತ್ತೂರು, ಭೋಜರಾಜ್ ವಾಮಂಚೂರು, ಪ್ರಸನ್ನ ಶೆಟ್ಟಿ, ವಾಮನ ಕಾಮತ್, ಸುಚಿತ್ರಾ ನಾಯಕ್, ತ್ರಿಶೂಲ್ ಶೆಟ್ಟಿ, ಮಯೂರ್ ಶೆಟ್ಟಿ, ಬಾಳಾ ಜಗನ್ನಾಥ್ ಶೆಟ್ಟಿ, ಬಿ ರವೀಂದ್ರ ಶೆಟ್ಟಿ, ಸುದರ್ಶನ್ ಶಂಕರ್, ರಮೇಶ್ ನಾಯಕ್ ಮತ್ತಿತರರು ಉಪಸ್ಥಿತರಿದ್ದರು. ಕುಮಾರ್ ವಿಟ್ಲ ಕಾರ್ಯಕ್ರಮವನ್ನ ನಿರೂಪಿಸಿದ್ರು. ಏನಾದ್ರೂ ಡೌಟ್ ಉಂಟಾ? ಪೈಥಾಗರಸ್ನ ಕಾಲದಲ್ಲಿ ಕಂಬಳಿ ಇತ್ತ ಟೀಚರ್. ಲಾಲಿಪಾಪ್ ತಗೊಳ್ಳಿಕ್ಕೆ ನಾವೆಂತ ಪ್ರೈಮರಿ ಮಕ್ಕಳ? ಹೈಸ್ಕೂಲ್ 10th ಅಲ್ಲಿ ಕೆಲವು ಪೋಖ್ರಿ ಮಕ್ಕಳಿದ್ದಾರೆ, ಅವ್ರನ್ನ ಮಾತ್ರ ಹ್ಯಾಂಡಲ್ ಮಾಡೋದು ದೊಡ್ಡ ತಲೆನೋವು. ಏಯ್, ಮೈ ಮುಟ್ಟಿದ್ರೆ ಕೆಪ್ಪಗಿಡ್ತೇನೆ. ಇವತ್ತು ಒಂದ್ ದಿವಸದ ಕತೆ ಅಲ್ಲ ಇದು, ದಿನಾಲು ಇದ್ದದ್ದೇ. ಅಲೆ ಬೀಡು ಅಲ್ಲ, ಹಳೆ ಬೀಡು, ಮಹಾಪ್ರಾಣ, ಅಲ್ಪ ಪ್ರಾಣ ಅಲ್ಲ. ಎಂತ ಕರ್ಮವ ಕಲೀಲಿಕ್ಕೆ ಸನ್ಯ. ನೀವು ನಗಡೋರೆಲ್ಲ ಎಂತ ಬಾರಿ ಹುಷಾರಿನವರ. ಅಧ್ಯಕ್ಷರ ವೆಲ್ಕಮ್ಗೆ ಯಾರಿಲ್ಲ. ಅಧ್ಯಕ್ಷ ಯಾರು? ನೀನು ಅಜ್ಜನ ಮಾರ. ನಿನ್ನನ್ನು ಬ್ರೈಟ್ ಸ್ಟೂಡೆಂಟ್ ಮಾಡಿದ್ದು ನಾನಲ್ಲ, ದಿವ್ಯಾ. ಮೊದಲು ಅವಳಿಗೆ ಥ್ಯಾಂಕ್ಸ್ ಹೇಳು. ನೀಲಿ ಬಣ್ಣದ ಕವರು ಶಾಲೆಯ ಗೇಟಿನ ಹತ್ರ ಕೊಟ್ಟದ್ದು. ಅದು ನಿನ್ನತ್ರ ಸ್ವಲ್ಪ ಮಾತಾಡ್ಲಿಕ್ಕಿತ್ತ, ಇದ್ರಲ್ಲೆಲ್ಲ ಬರ್ದಿದ್ದೇನೆ. ವಾಕ್ಯಗಳು ತಪ್ಪಾಗಿದ್ರು ವ್ಯಾಖ್ಯಾನ ಸರಿಯಾಗಿದೆ, ಅಕ್ಷರಗಳು ತಪ್ಪಾಗಿದ್ರು ಉದ್ದೇಶ ಸರಿಯಾಗಿದೆ. ಸರಿ ಬೈರಿ ಅವರಿಗೆ. ನಿಮ್ಮ ಪತ್ರ ವ್ಯವಹಾರ ಯಾರಿಗೂ ಗೊತ್ತಾಗುದಿಲ್ಲ ಅಂತ ತಿಳ್ಕೊಟ್ರ? ಆಟ ಆಡ್ಸೋದು ಮಾತ್ರ ಅಲ್ಲ, ಅವನ ಸರ್ಕಾರವನ್ನ ಅಲ್ಲಾಡಿಸ್ಬೇಕು. ನೀವು ಬಹಳ ತಿಳ್ಕೊಂಡಿದ್ದೀರಿ. ಆಟ ಶುರುವಾಗಿದ್ದು ನಿಮ್ಮಿಂದ, ಮುಕ್ತಾಯ ನಮ್ಮಿಂದ. ಆಟ ಗೆಲ್ಲೋದು ನಿಮ್ ಸುಳ್ಳಿಂದಲ್ಲ, ನಮ್ ಸತ್ಯದಿಂದ. ನಾಗೇಶ್ ಕಾಬೂರು, B4 ನ್ಯೂಸ್, ಮಂಗಳೂರು.